ಸದಾ ಒಂದಿಲ್ಲೊಂದು ವಿಚಾರಕ್ಕೆ ಸುದ್ದಿಯಾಗುವಂತಹ ಶಾಸಕ ಯುಟಿ ಖಾದರ್ ಈಗ ಮತ್ತೊಂದು ವಿಚಾರಕ್ಕೆ ಸುದ್ದಿಯಲ್ಲಿದ್ದಾರೆ. ತನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ರೈತರೊಂದಿಗೆ ತಾವು ಸೇರಿ ಭತ್ತ ಬಡಿತಾ ಇರುವಂತಹ ವಿಡಿಯೋವೊಂದು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಖಾದರ್ ಈ ಹಿಂದೆಯೂ ವೃದ್ಧಿಯೋರ್ವರನ್ನ ತಮ್ಮ ಕಾರಿನಲ್ಲಿ ಕೂರಿಸಿ ಕರೆದುಕೊಂಡು ಹೋಗಿ ಸುದ್ದಿ ಹಾಕಿದ್ರು. ಹೀಗೆ ತಮ್ಮ ಅಧಿಕಾರ ದರ್ಪವನ್ನ ಎಂದೂ ತೋರಿಸದೆ ಬಹಳನೇ ಸಿಂಪಲ್ ಆಗಿ ಜನರೊಂದಿಗೆ ಬೆರೀತಾರೆ ಯುಟಿ ಖಾದರ್. ಇದೀಗ ಭತ್ತ ಬಡಿಯುತ್ತಿರುವಂತಹ ಈ ವಿಡಿಯೋ ಕೂಡ ಬಹಳಷ್ಟು ವೈರಲ್ ಆಗಿದ್ದು, ಖಾದರ್ ಅಭಿಮಾನಿಗಳಂತೂ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಶೇರ್ ಮಾಡಿಕೊಂಡಿದ್ದಾರೆ.